ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕಾಪು ಬೀಚಿಗೆ ಬಂದಿದ್ದೇವೆ ಕಸಿನ್ಸ್ ಜೊತೆ. ಬನ್ನಿ ನೋಡೋಣ. ಇಲ್ಲಿ ಮಧ್ಯ ಮಧ್ಯ ತುಳು ಸಹ ನಿಮಗೆ ಕೇಳಿಕೆ ಸಿಗ್ತದೆ, ಯಾಕಂದರೆ ನಮ್ಮ ಮದರ್ ಟಂಗ್ ತುಳು. ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು, ಮಕ್ಕಳು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ನನ್ನ ಮಗ, ಮಗಳು ಮತ್ತು ನನ್ನ ಪುಟ್ಟ ಅಳಿಯ. ಕಸಿನ್ಸ್ ಅವರೆಲ್ಲ ಕೂಡಿದರೆ ಮೋಜಿ ಮಸ್ತಿ ಇದ್ದೇ ಇರ್ತದೆ. ಇಲ್ಲಿ ಅಕ್ಕ ತಮ್ಮಂದಿರ ಕೋಳಿ ಜಗಳ ನಡೀತಾ ಇದೆ. ಫಿಶಿಂಗ್ ಸಹ ನಡೀತಾ ಇತ್ತು. ಈಗ ನೋಡಿ, ಲೈವ್ ಫಿಶ್ ಬರ್ತಾ ಇದೆ ಬೋಟಿಂದ. ಸ್ಟ್ರಿಂಗ್ ಫಿಶ್ ಅಂತ ಹೇಳ್ತಾರೆ, ಸ್ಟ್ರಿಂಗ್ ರೇ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ತುಳು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ನೋಡಿ, ಇದೆಲ್ಲ ಈಗ ಹಿಡ್ದಿದ್ದ ಮೀನು ಬೋಟಿಂದ ಕೆಳಗೆ ಹಾಕ್ತಿದ್ದಾರೆ. ನೋಡಿ, ಇಲ್ಲಿ ನೋಡಿ, ಬಲೆಯಲ್ಲೆಲ್ಲ ಬಿಡಿಸ್ತಾ ಇದ್ದಾರೆ. ಹಿಡ್ದ ಮೀನನ್ನು ಬಲೆಯಿಂದ ಬಿಡಿಸ್ತಾ ಇದ್ದಾರೆ. ಇದನ್ನು ಮಾರಲಿಕ್ಕೆ ಇಟ್ಟಿದ್ದಾರೆ. ಇದು ಇಲ್ಲಿ ಬೀಚಿಗೆ ಬಂದರೆ ಸಂಜೆ ಹೊತ್ತು ಅಥವಾ ಬೆಳಗಿನ ಜಾವ ನಿಮಗೆ ಚೀಪ್ ರೇಟಲ್ಲಿ ಸಿಗ್ತದೆ ಮೀನು. ಇಲ್ಲಿ ನೋಡಿ, ಮಕ್ಕಳು ಮಣ್ಣಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅಕ್ಕ ತಮ್ಮನಿಗೆ ಹೇಳ್ಕೊಡ್ತಿದ್ದಾಳೆ ಹೇಗೆ ಮಾಡೋದು, ಹೇಗೆ ಆಟ ಆಡೋದು ಅಂತ. ಇಲ್ಲಿ ನೋಡ್ಬೋದು, ನನ್ನ ಇಬ್ಬರು ಕಸಿನ್ಸ್ ಬ್ರದರ್ನ ವೈಫ್ನವರು ಸಹ ಇದ್ದಾರೆ. ನನ್ನ ನಾದಿನಿಯಂದಿರು, ಇಬ್ಬರು ನಾದಿನಿಯಂದಿರು ಹಾಗೂ ನನ್ನ ಪುಟ್ಟ ಅಳಿಯ ಸಹ ಇದ್ದಾನೆ ಇದರಲ್ಲಿ. ನನ್ನ ಲಾಗಿನಲ್ಲಿ 3 ನ್ಯೂ ಎಡಿಷನ್ ಇವತ್ತು. ಇಲ್ಲಿ ಹಾರ್ಸ್ ರೈಡೇ ಅಲ್ಲ, ಮತ್ತು ಕ್ಯಾಮಲ್ ರೈಡ್ ಸಹ ಇದೆ. ಹಾಗೆ ದೊಡ್ಡವರಿಗೆ ಬೈಕ್ ರೈಡ್ ಸಹ ಇದೆ. ತುಂಬ ಚೆನ್ನಾಗಿರ್ತದೆ, ಫ್ಯಾಮಿಲಿ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು. ಇದೊಂಥರ ಸ್ಪಾಟ್. ಮತ್ತು ಹೊರಗಡೆ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಅಣ್ಣ ತಮ್ಮ ಸೇರಿ ಜೂಟಾಟ ಆಡ್ತಾ ಇದ್ದಾರೆ. ಇಲ್ಲಿ ಹಾರ್ಸ್ ರೈಡಿಂಗ್ ಸಹ ಇದೆ. 1 ರೌಂಡ್ ಹಾರ್ಸ್ ರೈಡಿಂಗಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಲೈಟ್ ಹೌಸ್ ಸಹ ಇದೆ. ಹಾಗಾಗಿ ನಾವು ಅಲ್ಲಿ ಹಾರ್ಸ್ ರೈಡಿಂಗ್ ಆದ ನಂತರ ಲೈಟ್ ಹೌಸ್ ನೋಡುವ ಅಂತ ಹೋಗ್ತಾ ಇದ್ದೇವೆ ಎಲ್ಲರೂ ಕೂಡಿ. ಇಲ್ಲಿ ದಸರಾ ವೆಕೇಷನ್ ಆದ ಕಾರಣ ತುಂಬ ರಶ್ ಸಹ ಇತ್ತು. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕೂಡಿ ಬರ್ತಾ ಇದ್ರು. ಲೈಟ್ ಹೌಸ್ ಇದೇ ಲೈಟ್ ಹೌಸು. ಇಲ್ಲಿ ಟೂರಿಸಮ್ ಪ್ಲೇಸ್ ಸಹ ಹೇಳ್ತಾರೆ ಕಾಪು ಬೀಚನ್ನು. ಈ ಶಾಲೆ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಸಹ ಕರ್ಕೊಂಡು ಬರ್ತಾರೆ ಎಲ್ಲೆಲ್ಲಿಂದನೂ. ನೋಡಿ, ಈ ಲೈಟ್ ಹೌಸ್ ಒಳಗೆ ನಾವು ಹೋಗಲಿಲ್ಲ, ಟೈಮ್ ಸಹ ಆಗಿತ್ತು. ಹಾಗೆ ಮಕ್ಕಳಿದ್ದ ಕಾರಣ ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಲಿಕ್ಕೆ ಕಷ್ಟ ಅಂತ ಹೋಗಲಿಲ್ಲ. ಹಾಗೆ ಲೈಟ್ ಹೌಸ್ ಮೇಲೆ ನಿಂತ್ಕೊಂಡು ನೋಡಿದರೆ ಇಂಥ ಬ್ಯೂಟಿಫುಲ್ ವ್ಯೂ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹೀಗೆ ನಾವು ಸಹ ಫ್ರೆಂಡ್ಸ್ ಎಲ್ಲ ಕೂಡಿ ಬೀಚಿಗೆ ಹೋಗಿ ಮೋಜು ಮಸ್ತಿ ಮಜಾ ಮಾಡಿದ್ವಿ. ಹಾಗೆ ನೀವು ಫ್ರೀ ಇದ್ದಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬೀಚಿಗೆ ಬಂದು ವಿಸಿಟ್ ಮಾಡಿ. ತುಂಬ ಮಕ್ಕಳು ಇಷ್ಟಪಡ್ತಾರೆ. ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.